ಕಾಸರಗೋಡು ಜಿಲ್ಲೆಯಲ್ಲಿ ಮಂಗಳವಾರ ಸಂಜೆ ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಜೊತೆಗೆ ಹಲವೆಡೆ ಮರಗಳು ನೆಲಕಚ್ಚಿದ್ದು ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತಗೊಂಡಿದೆ. ಪ್ರಮುಖವಾಗಿ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೂ ಕೂಡ ಮರ ಬಿದ್ದಿದ್ದು ಕಾರು ಚಲಾಯಿಸ್ತಾ ಇದ್ದ ವೈದ್ಯರೋರ್ವರು ಅಪಾಯದಿಂದ ಪಾರಾಗಿದ್ದಾರೆ. ಪೆರ್ಲದ ವೈದ್ಯ ವಿಷ್ಣು ಪ್ರಸಾದ್ ಅವರು ಕಾರಿನಲ್ಲಿದ್ದವರು ಅನ್ನುವಂತಹ ಮಾಹಿತಿ ಇದೆ. ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಗಾಳಿಗೆ ಹಲವೆಡೆ ಕೃಷಿ ಹಾಗೂ ಮನೆಗೆ ಹಾನಿಯಾದ ಬಗ್ಗೆ ಕೂಡ ವರದಿಯಾಗಿದೆ. ಹಲವು ಕಡೆಗಳಲ್ಲಿ ಮರಗಳು ಬಿದ್ದು ವಿದ್ಯುತ್ ಸಂಪರ್ಕ ಮೊಟಕುಗೊಂಡಿದೆ. ಪೆರ್ಲಾ ಮಣಿಯಂಪಾರೆಯಲ್ಲಿ ಬೃಹತ್ ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ಮುರಿದಿದ್ದು ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಮೊಟಕುಗೊಂಡಿದೆ. ಇದು ಕಾರಿನ ಮೇಲೂ ಕೂಡ ಮರ ಬಿದ್ದಂತಹ ಘಟನೆ ಕೂಡ ಪೆರ್ಲಾ ಮಣಿಯಂಪಾರೆ ಭಾಗದಲ್ಲಿ ನಡೆದಿರುವಂಥದ್ದು. ಕಾಸರಗೋಡು ಭಾಗದಲ್ಲಿ ಭಾರೀ ಮಳೆಯಾಗಿದೆ ನಿನ್ನೆ ರಾತ್ರಿ. ಮಳೆಯ ಪರಿಣಾಮವಾಗಿ ಅಲ್ಲಲ್ಲಿ ಅವಘಡಗಳು ಕೂಡ ಸಂಭವಿಸಿದೆ. ಕಾರಿನ ಮೇಲೆ ಮರ ಬಿದ್ದು ಬಹಳ ದೊಡ್ಡ ಅನಾಹುತ ಆಗಿರುವಂಥದ್ದು. ಆದರೆ ಅದೃಷ್ಟವಶಾತ್ ಕಾರಿನಲ್ಲಿದ್ದಂತಹ ವೈದ್ಯರೊಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಅಂದರೆ ಮಳೆ ಬರುವಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಜಾಗರೂಕತೆಯನ್ನು ವಹಿಸಿಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಡ್ರೈವಿಂಗ್ ಮಾಡುವಂಥದ್ದು ಕೂಡ, ಅಂದರೆ ಹೆಚ್ಚು ಮಳೆ ಬರುವಂಥ ಸಂದರ್ಭದಲ್ಲೂ ಕೂಡ ವಾಹನವನ್ನು ಚಲಾವಣೆ ಮಾಡುವಂಥದ್ದು ಕೂಡ ಬಹಳ ಯಾಕಂತ ಹೇಳಿದರೆ ಇಂಥ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಮರ ಬೀಳುವ ಸಮಸ್ಯೆಗಳು, ವಿದ್ಯುತ್ ಏನು ಪ್ರಮುಖವಾಗಿ ತಂತಿಗಳು ಅಥವಾ ವಿದ್ಯುತ್ ಕಂಬಗಳು ನಿರಾಶಾಯಿಯಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಇದು ಕಾಸರಗೋಡಿನ ಪೆರ್ಲದ ಮಣಿಯಂಪಾರೆಯಲ್ಲಿ ಆಗಿರುವಂತಹ ಘಟನೆ.